ಬೇಕೇ ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಅರಣ್ಯ ಹಕ್ಕು ಕಾಯ್ದೆ 2006ರ ನಿಯಮ, 2008ರ ತಿದ್ದುಪಡಿ, 2012ರ ಕಾಯ್ದೆ ಅನುಷ್ಠಾನ ಹಾಗೂ ದರಖಾಸ್ತು ಸಮಿತಿಗೆ ಬುಡಕಟ್ಟು ಸಮುದಾಯಗಳ ಅರ್ಜಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟ ವತಿಯಿಂದ ಸೋಮವಾರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸರಗೂರು ತಾಲೂಕು ವ್ಯಾಪ್ತಿಯಲ್ಲಿ 52 ಹಾಡಿಗಳಿದ್ದು ಜೇನುಕುರುಬ, ಯರವ, ಸೋಲಿಗ, ಕಾಡುಕುರುಬ ಸಮುದಾಯಗಳು ಸ್ವತಂತ್ರ ಪೂರ್ವದಲ್ಲಿ ಬಂಡೀಪುರ, ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದು 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಹಾಗೂ ನುಗು ಅಣೆಕಟ್ಟೆ ನಿರ್ಮಿಸುವಾಗ ಸಮುದಾಯಗಳ ಅಭಿವೃದ್ಧಿ ಮತ್ತು ಪುನರ್ವಸತಿ ಬಗ್ಗೆ ಸರ್ಕಾರ ಯಾವುದೇ ಯೋಜನೆ ರೂಪಿಸದೆ ಏಕಾಏಕಿ ಹೊರತಂದು ಸಮುದಾಯಗಳನ್ನು ಅತಂತ್ರ ಪರಿಸ್ಥಿತಿಗೆ ತಂದಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ನಾನಾ ಘೋಷಣೆ ಕೂಗಿದರು. ನಿವಾಸಿಗಳಿಗೆ ಪುನರ್ವಸತಿ ಒದಗಿಸಲು ಕಾನೂನಿನಲ್ಲಿ ಅವಕಾಶವಿದ್ದರೂ ಜಡ್ಡು ಕಟ್ಟಿದ ಆಡಳಿತ ವ್ಯವಸ್ಥೆ ನೊಂದ ಆದಿವಾಸಿ ಸಮುದಾಯಗಳಿಗೆ ನ್ಯಾಯ ಒದಗಿಸಲು ವಿಳಂಬ ನೀತಿ ಅನುಸರಿಸಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿದೆ. ಅಲ್ಲದೆ ಹಾಡಿಗಳ ನಿವಾಸಿಗಳಿಂದ 1999ರಲ್ಲಿ ಅನುಭವದಲ್ಲಿದ್ದ ಭೂಮಿಗೆ ರಥಕಾಸ್ ಸಮಿತಿಗೆ ನಮೂನೆ 53ರಲ್ಲಿ ಲಕ್ಷ್ಮಣಪುರ ಸರ್ವೆ ನಂಬರ್ 17 ಮತ್ತು 21ಕ್ಕೆ 250 ಅರ್ಜಿ ಸಲ್ಲಿಸಿದ್ದರೂ ಈ ಭೂಮಿಯನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದು ಅನ್ಯಾಯ ಮಾಡಿದೆ ಎಂದು ಪ್ರತಿಭಟನೆಕಾರರು ದೂರಿದರು. ಅರಣ್ಯ ಹಕ್ಕು ಕಾಯ್ದೆ 2006ರ ನಿಯಮ, 2008ರ ತಿದ್ದುಪಡಿ, 2012ರ ಪ್ರಕಾರ ವೈಯಕ್ತಿಕ ಅರಣ್ಯ ಹಕ್ಕಿಗಾಗಿ ಹಾಗೂ ಸಮುದಾಯಕ ಅರಣ್ಯ ಹಕ್ಕಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕು. ಯಶವಂತಪುರ, ಎತ್ತಿಗೆ, ಎಂಸಿ ತಳಲು, ಅರಳಹಳ್ಳಿ ಹಾಡಿ ಹಾಗೂ ಚನ್ನಗುಂಡಿ ಹಾಡಿಗಳಿಂದ 1999ರಲ್ಲಿ ದರಖಾಸ್ತು ಸಮಿತಿಗೆ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಗಣಿಸಿ ಸಮಿತಿ ಮೂಲಕ 250 ಅರ್ಜಿದಾರರಿಗೆ ಭೂಮಿ ಮಂಜೂರಾತಿ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಚೆಲುವರಾಜು ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶೈಲೇಂದ್ರ ಕುಮಾರ್, ಕಾರ್ಯದರ್ಶಿ ಸಿದ್ದರಾಜು, ಪುಟ್ಟಬಸವ, ಅಯ್ಯಪ್ಪ, ಜಯರಾಜು, ಯಶವಂತಪುರ, ನಾಗರಾಜು, ಬಸಪ್ಪ, ರಾಜೇಶ್, ನಿಂಗಣ್ಣ, ಬಸಪ್ಪ, ನಿಂಗಪ್ಪ, ಮಾದ, ಮಹದೇವಮ್ಮ, ಸುವರ್ಣಮ್ಮ, ಆಶಾ, ಬೇಬಿ ಸೇರಿದಂತೆ ತಾಲೂಕಿನ ಹಾಡಿ ನಿವಾಸಿಗಳು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಆಡಳಿತ ಕಚೇರಿ ಮುಂದೆ ಬಹಳ ಮುಖ್ಯವಾಗಿ 2 ವಿಷಯಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ನಾವು ನಮ್ಮ ಒಕ್ಕೂಟವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ನೀತಿ ಸಮಿತಿಯಿಂದ ಎಷ್ಟು ಜನ ಸೇರ್ಬೋದು ಮತ್ತು ಅದರ ಆ ರೀತಿಯಲ್ಲಿ ನಾವು ಇಟ್ಕೊಂಡು ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಒಕ್ಕೂಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಈಗ ಅದು ನಮ್ಮ ಮಾನ್ಯ ಸಾಹೇಬರ ಗಮನಕ್ಕೆ ನಾವು ಈ ವಿಚಾರವನ್ನು ಏನು ಮುಂದಿಟ್ಟಿದ್ದೀವಿ ಅಂದರೆ ಒಟ್ಟು 250 ಅರ್ಜಿಗಳನ್ನು ಈ 1999ರಲ್ಲಿ ನಾವು ಏನು ಲಕ್ಷ್ಮಣಪುರ ಸರ್ವೆ ನಂಬರು 17 ಮತ್ತು 21 ಮತ್ತು 30 ಆ ಒಂದು ಸರ್ವೆ ನಂಬರ್ಗೆ ಅಲ್ಲಿ ನಾವು ಈ ಹಿಂದೆ ಏನು ಅರಣ್ಯದ ಹೊರಗಡೆ ನಾವು ಅಲ್ಲಿ ವ್ಯವಸಾಯವನ್ನು